ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ NSUI ಘಟಕದ ವತಿಯಿಂದ ಇವತ್ತು ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಸಭೆಯಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರೇ ಹಾಗೂ ಸೇರಿರುವಂತ NSUIನ ಅಧ್ಯಕ್ಷರಾಗಿರತಕ್ಕಂಥ ಶಾಹಿಲ್ ಮಂಚಿಲ್ ರವರೇ, UT ಫರೀದ್ ರವರೇ, ಅದೇ ರೀತಿಯಲ್ಲಿ ಸೇರಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಬಂಧುಗಳೇ, ಅನೇಕ ವಿಚಾರಗಳ ಬಗ್ಗೆ ನಮ್ಮ ವಿದ್ಯಾರ್ಥಿ ನಾಯಕರು ಅನೇಕ ವಿಚಾರಗಳನ್ನು ತಿಳಿಸಿದ್ರು. ಆದರೆ ಕಿವಿಗೇರದಂತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಭಾರತ ದೇಶದ ಬಡ ಜನರ ಮೇಲೆ, ಹಿಂದುಳಿದ ವರ್ಗದ ಮೇಲೆ, ಅಲ್ಪಸಂಖ್ಯಾತರ ವರ್ಗದ ಮೇಲೆ, ಎಲ್ಲ ಜನರ ಮೇಲೆ ಕೂಡ ದಬ್ಬಾಳಿಕೆಯನ್ನು ಮಾಡುವ ಮುಖಾಂತರ ಈ ದೇಶದಲ್ಲಿ ಒಂದು ರೀತಿಯ ಭ್ರಷ್ಟಾಚಾರ ಇರುವಂತ ಆಡಳಿತವನ್ನು ನೀಡ್ತಾ ಬಂತಾ ಇದ್ದೀರಾ. ನಾನಿವತ್ತು ಕೇಳ್ತಾ ಇದ್ದೇನೆ, ಬಡ ಜನರಿಗೆ ಇವತ್ತು ಗ್ಯಾಸ್ ದರ ಏರಿಸುವ ಮುಖಾಂತರ, ಪೆಟ್ರೋಲ್ ಡೀಸೆಲ್ ದರ ಏರಿಸುವ ಮುಖಾಂತರ, ದಿನ ವಸ್ತುಗಳ ಬೆಲೆಯನ್ನು ಏರಿಸುವ ಮುಖಾಂತರ ಜನಸಾಮಾನ್ಯರಿಗೆ ಅನ್ಯಾಯವನ್ನು ಮಾಡುವುದು ಬಿಟ್ಟು ಇವತ್ತು ತನ್ನ ಬದುಕನ್ನ ತಾವುಗಳೇ ಪಡೆಯಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ರಾತ್ರಿ ಹಗಲು ಓದಿ ನೀಟ್ ಪರೀಕ್ಷೆಯನ್ನು ಬರೆಯತಕ್ಕಂತಹ ಸಂದರ್ಭ. ಇವತ್ತು ಆ ಪ್ರಶ್ನೆ ಪತ್ರಿಕೆಯ ಸೋರಿಕೆಯನ್ನು ಮಾಡಿ ಇವತ್ತು ಅದೆಷ್ಟೋ ಕೋಟಿ ಕೋಟಿ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವನ್ನು ಆಡತಕ್ಕಂಥ ಮುಖಾಂತರ ತಾವು ಆಡಳಿತವನ್ನು ಮಾಡ್ತಾ ಇದ್ರಿ. ಧರ್ಮೇಂದ್ರ ಪ್ರಧಾನ್ ಅವರೇ, ನೀವಾಗಲಿ ನಿಮ್ಮ ಇಡೀ ಸಂಪುಟದ ಸಚಿವರು, ನೀವು ಅಥವಾ ನಿಮ್ಮ ಭಾರತೀಯ ಜನತಾ ಪಕ್ಷದ ಯಾವ ನಾಯಕರಿದ್ದಾರಲ್ಲ, ನಾನಿವತ್ತು ಕೇಳ್ತಾ ಇದ್ದೇನೆ, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಏನು ABVP ಇದೆಯಲ್ಲ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್, ಯಾವ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಮಕ್ಕಳೇ, ನಿಮಗೆ ಏನಾದರೂ ಸ್ವಲ್ಪ ಸಾಮಾನ್ಯ ಜ್ಞಾನ ಇದ್ರೆ ಇದಕ್ಕೆ ಖಂಡನೆಯನ್ನು ಮಾಡುವಂತ ಕೆಲಸವನ್ನ ಮಾಡಿ. ಇವತ್ತು ಬ್ರಿಜೇಶ್ ಚೌಟ್ರಿ ಅಂತ ಒಬ್ಬ ಸಂಸದರಿದ್ದಾರೆ, ಈ ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರು ಒಂದೇ ಒಂದು ಖಂಡನೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ಇಂದಿನ ಇದು ಸಾಂಕೇತಿಕವಾದಂತಹ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರತಕ್ಕಂಥ NSUIನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುವ ಮುಖಾಂತರ ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ಮುಂದೊಂದು ದಿನ ಇದರ ವಿರುದ್ಧ ಇನ್ನೂ ಕೂಡ ತೀವ್ರವಾದಂತಹ ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳುವ ಮೂಲಕ ಎಲ್ಲ ಬಂದಿರತಕ್ಕಂಥ ಎಲ್ಲ ನಮ್ಮ ಮಹಿಳಾ ಘಟಾನುಘಟಿ ನಾಯಕರುಗಳಿದ್ದಾರೆ, ಎಲ್ಲ ಕಾಂಗ್ರೆಸ್ನ ನಾಯಕರುಗಳಿಗೆ, ಯೂತ್ ಕಾಂಗ್ರೆಸ್ನವರಿಗೆ, ವಿದ್ಯಾರ್ಥಿ ಯೂನಿಯನ್ನವರಿಗೆ, ಬ್ಲಾಕ್ ಕಾಂಗ್ರೆಸ್ಗೆ, ಮಹಿಳಾ ಕಾಂಗ್ರೆಸ್ನವರಿಗೆ, ನಗರ ಕಾಂಗ್ರೆಸ್ನವರಿಗೆ ಎಲ್ಲರಿಗೂ ಕೂಡ ನಾನು ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳುವ ಮುಖಾಂತರ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.